ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ನ ವತಿಯಿಂದ ಮೂಡಬಿದ್ರೆ ತಾಲೂಕಿನ ಪಡುಮರ್ನಾಡು ನಡಿಲ್ಲ ನಡುಮನೆಯ ಬಾಲಕೃಷ್ಣ ಮತ್ತು ಕುಸುಮಾವತಿ ದಂಪತಿಗಳ 13 ವರ್ಷದ ಪುತ್ರಿ ವೈಷ್ಣವಿಯ ಚಿಕಿತ್ಸೆಗಾಗಿ ಪೊಳಲಿಯಲ್ಲಿ ಕಾರ್ಯಕರ್ತರು ವಿಭಿನ್ನ ವೇಷದ ಮೂಲಕ ಧನ ಸಂಗ್ರಹ ಕಾರ್ಯದಲ್ಲಿ ತೊಡಗಿದ್ದಾರೆ. ವೈಷ್ಣವಿಯವರು ಇತ್ತೀಚೆಗೆ ನಡೆದ ರಸ್ತೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದಾರೆ. ಪ್ರಸ್ತುತ ಉಡುಪಿ ಆದರ್ಶ ಆಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ ದಾಖಲಾಗಿತ್ತು. ಇವರ ಚಿಕಿತ್ಸೆಗೆ ಸುಮಾರು 3 ಲಕ್ಷಕ್ಕೂ ಅಧಿಕ ವೆಚ್ಚದ ಅಗತ್ಯವಿದೆ. ಬಡ ಕುಟುಂಬದ ಈ ಮಗುವಿನ ಚಿಕಿತ್ಸೆಗಾಗಿ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ವಿಭಿನ್ನ ವೇಷ ಧರಿಸಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಹಣ ಸಂಗ್ರಹದ ಕಾರ್ಯದಲ್ಲಿ ತೊಡಗಿದೆ. ಅಂಚನೆ ಈ ಬಾಲೆ ವೈಷ್ಣವಿ ಪನ್ಪುನ ಬಾಲೆ ಎಂಕುಲು ಮಲ್ಲಂದ ತಿಂಗಳ ಬತ್ತಿನಾಥ ಕಾಸು ಎಂಕ್ಲೆ ಆಯ್ನಾಥ ಅದೇ ಈ ಕಾಸು ಎಂಕ್ಲು ಆಯ್ನಾಥ ಬೇಗ ಬಾಲೆಗೆ ಎತ್ತಾವ ಆಯ್ನಾಥ ಬೇಗ ಉಸರಲ್ಲ ಓಡು ಬಾಲೆ ಅಂಚ ಈ ಜನಕುಲ ಸ್ಪಂದನೆ ಗುರು ಬಾಲ್ಯದ ಅಕೌಂಟ್ ನಂಬರ್ ಬೊಕ್ಕ ಬಾಲ್ಯದ ಪುದರ್ ಫೇಸ್ಬುಕ್ ವಾಟ್ಸಪ್ ಪೂರ ಇನ್ನು ಅಂತರ್ಜಾಲ ನೆಟ್ ಪಾಡೊಂದಿಲ್ಲ ಅವೆಲ್ಲ ತೂದು ಮಾತೆರೆಲ್ಲ ವಿನಂತಿ ಪನ್ಪುನ ಎಂಜಂಡ ಮಿಕ್ಕಲು ಬೆನ್ಪುನೇಟು ಉಂಟೆ ಅತ್ಯಂತ 10 ರೂಪಾಯಿ ಕೊರಿಯರ್ನಲ್ಲ ಆ ಬಾಲ್ಯಗೆ ಇಂಗ್ಲೆ ಸಂತೋಷದ ವಿಷಯ ಅವರಿಗೆ 10 ರೂಪಾಯಿ ಕೊಡ 10 ಜನ 100 ರೂಪಾಯಿ ಆ 100 ಜನ 1,000 ಆ ಬಾಲ್ಯದ ಅಪ್ಪೆಮ್ಮೆನ ತರೆಟಿತ್ತಿನ ತರೆದು ಕುಡಿಯಲ್ ಗಾನಲ್ಲ ಬರ್ಕೊಂಡು ಪನ್ಪುನ ಹೆಂಗೆ ಬಂದು ಆಶ್ರಯ ಅಂಚೆನೆ ಮಾತೆಲ್ಲ ಸ್ಪಂದನೆ ಕೊರಡು ಇಂಕಲು ಪ್ರಸ್ತುತ ಪರವಾದ ನಿಕ್ಲೆ ಮಾತೆಲ್ಲ ವಿನಂತಿ ಮನಂತಂದಿಲ್ಲ.